ಆಯುಷ್ ವೈದ್ಯಕೀಯ ಪದ್ಧತಿಯ ವ್ಯಾಖ್ಯಾನ ದೇಹ, ಮನಸ್ಸು, ಆತ್ಮ, ಇಂದ್ರಿಯ ಸರಿಯಾಗಿದ್ರೆ ಮಾತ್ರ ಆರೋಗ್ಯ ಸರಿಯಿರಲು ಸಾಧ್ಯ. ಆಯುಷ್ನಡಿ ಬರುವ ನ್ಯಾಚುರೋಪತಿ, ಯೋಗ, ಆಯುರ್ವೇದ, ಯುನಾನಿ ಇದರ ವ್ಯಾಖ್ಯಾನವೂ ಇದೇಯಾಗಿದ್ದು, ಆಯುಷ್ನ ಸಂಯೋಜನಾತ್ಮಕ ವಿಚಾರದಲ್ಲಿ ಸಂಶೋಧನೆ ಅಗತ್ಯವಿದ್ದು, ಆಯುಷ್ ಇಲಾಖೆಯು ಇಂತಹ ಸಂಶೋಧನೆಗೆ ಹೆಚ್ಚು ಉತ್ತೇಜನ ನೀಡಲು ಸಿದ್ಧವಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಹಾಗೂ ವೆಲ್ಲಾಕ್ನ ಆಯುಷ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮಹಮ್ಮದ್ ಇಬ್ರಾಹಿಂ ಅಭಿಪ್ರಾಯಪಟ್ಟಿದ್ದಾರೆ. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾಗಿರುವ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆಯಲ್ಲಿ ನಿಟ್ಟೆ ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಪುಣೆ ಮತ್ತು ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಇದರ ಸಹಯೋಗದೊಂದಿಗೆ ಉಚಿತ ಪ್ರಕೃತಿ ಬೃಹತ್ ಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ನಿಟ್ಟೆ ಮತ್ತು ಆಯುಷ್ ಇಲಾಖೆ ಕಳೆದ 1 ವರ್ಷದಿಂದ ನಿಟ್ಟೆ ವಿಶ್ವವಿದ್ಯಾನಿಲಯದೊಂದಿಗೆ ಆಯುಷ್ ಇಂಟಿಗ್ರೇಟಿವ್ ಕಾರ್ಯಕ್ರಮಗಳನ್ನು ಆಯೋಜಿಸಲು ಯೋಜನೆಯನ್ನ ಹಾಕಿಕೊಂಡಿತ್ತು. ಕೊರೋನಾ ಕಾರಣದಿಂದಾಗಿ ಮುಂದೆ ಹೋಗಿತ್ತು. ನಿಟ್ಟೆ ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ ಇಂತಹ ವಿಚಾರದಲ್ಲಿ ಉತ್ತಮ ಕಾರ್ಯವನ್ನು ನಡೆಸುತ್ತಿದ್ದು, ಆಯುಷ್ ಇಲಾಖೆಯು ನಿಟ್ಟೆ ಹಾಕಿಕೊಂಡಿರುವ ಇಂತಹ ಉತ್ತಮ ಸಂಯೋಜನಾತ್ಮಕ ಕಾರ್ಯಗಳಿಗೆ ಬೆಂಬಲ ಕೊಡಲು ಸಿದ್ಧ ಎಂದರು. ಮಂಗಳೂರಿನ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರತದಲ್ಲಿ ಮೊದಲ ಆಯುಷ್ ಇಂಟಿಗ್ರೇಟಿವ್ ಆಸ್ಪತ್ರೆ ಕಾರ್ಯ ಆರಂಭಕ್ಕೆ ಸಿದ್ಧಗೊಂಡಿದೆ. ಇದರೊಂದಿಗೆ 10 ಎಲ್ಸಿಡಿ ಸೆಂಟರ್ ಆರಂಭಗೊಂಡಿದೆ. ಎಲ್ಲ ವೈದ್ಯಕೀಯ ಪದ್ಧತಿಯ ಮುಖ್ಯ ಉದ್ದೇಶ ರೋಗಿಯನ್ನ ಗುಣಪಡಿಸುವುದಾಗಿದ್ದು, ಈ ನಿಟ್ಟಿನಲ್ಲಿ ನಿಟ್ಟೆಯಂತಹ ವೈದ್ಯಕೀಯ ಸಂಸ್ಥೆಯಲ್ಲಿ ಸಂಶೋಧನೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯವಿದೆ ಎಂದರು. ನೀವು ಫುಡ್ಡಲ್ಲಿ ಚೇಂಜಸ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು, ದಿವಸ ನೀವು ವಾಕ್ ಮಾಡಬೇಕು. ಸೊ ಇದನ್ನೆಲ್ಲ ನ್ಯಾಚುರೋಪತಿ ಮೊದಲೇ ಹೇಳ್ತದೆ, ನೀವು ಫುಡ್ಡಲ್ಲಿ ಚೇಂಜ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಅಲ್ಲೇನು ಒಬೇಸಿಟಿ ಕಡಿಮೆ ಮಾಡುವಂಥ ಪ್ರೋಗ್ರಾಮ್ಸ್ ಇರ್ತದೆ. ಇಲ್ಲದಿದ್ದರೆ ನಿಮ್ಮ ರೋಗಕ್ಕೆ ಏನೇನು ಕಾರಣಗಳಿದೆ ಅದನ್ನೆಲ್ಲ ನ್ಯಾಚುರೋಪತಿಯಿಂದ ಎಲಿಮಿನೇಟ್ ಮಾಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ನಮಗೆ ಇದನ್ನು ಫಾಲೋ ಮಾಡಲಿಕ್ಕೆ ಕಷ್ಟ ಇರ್ಬೋದು. ಈಗ ಆಯುರ್ವೇದದಲ್ಲಿ ಕೂಡ ಮೇನ್ ಅಂತ ಹೇಳಿದರೆ ಬಾಡಿಯನ್ನು ಕ್ಲೆನ್ಸಿಂಗ್ ಮಾಡುವಂಥ ಪ್ರೊಸೀಜರ್. ಇವನ್ ನ್ಯಾಚುರೋಪತಿಯಲ್ಲಿ ಕೂಡ ಅದನ್ನೇ ಮಾಡ್ತಾರೆ, ಬಾಡಿಯನ್ನು ಕ್ಲೀನ್ ಮಾಡುವಂಥದ್ದು. ಅವರಲ್ಲಿ ಕೆಲವು ಥೆರಪೀಸ್ ಇದೆ, ಎನಿಮಾಸ್ ಇದೆ, ಮತ್ತು ಮಸಾಜ್ ಸಿಸ್ಟಮ್ ಇದೆ, ಎಕ್ಸಸೈಸ್ ಇದೆ, ಅಕ್ಯುಪಂಕ್ಚರ್ ಇದೆ, ಅಕ್ಯುಪ್ರೆಷರ್ ಇದೆ. ಆಯುರ್ವೇದದಲ್ಲಿ ಇದೆ ಪಂಚಕರ್ಮ ಇದೆ. ಪಂಚಕರ್ಮ ಅಂತ ಹೇಳಿದರೆ ಬಾಡಿಯನ್ನು ಕ್ಲೀನ್ ಮಾಡುವಂಥದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ ವಹಿಸಿದ್ರು. Lot of infection diseases are controlled, but there are re-emerging. I think now we have got viral in different mutation. Corona is there in a different form and affecting lakhs of people. Unprecedented situation we are facing, where all of us are wearing masks and social distancing. But we have found our vaccine. So remarkable, I think within 6 to 8 months we have come out with vaccine. So contribution of modern medicine, nobody can question that. But at the other side, as Dr. Mohammad Iqbal said, we have got 1.35 billion population. We have to take care of these people. All my colleagues will agree with me that more than 50% of diseases are lifestyle. ನಿಟ್ಟೆ ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರವೀಣ್ ಜಾಕೋಬ್ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಕ್ಷೇಮ ವೈದ್ಯಕೀಯ ಅಧೀಕ್ಷಕರಾದ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಸೆಂಟ್ರಲ್ ರಿಸರ್ಚ್ ಲ್ಯಾಬ್ ಕ್ಷೇಮ ಸೈಂಟಿಫಿಕ್ ಆಫೀಸರ್ ಡಾಕ್ಟರ್ ಸುಚೇತಾ ಕುಮಾರಿಯನ್, ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯದ ಮಕ್ಕಳ ದಂತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅಮಿತಾ ಹೆಗ್ಡೆ, ನಿಟ್ಟೆ ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ನ ನಿರ್ದೇಶಕ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅರುಣ್ ತೇಜಸ್ ಸ್ವಾಗತಿಸಿದ್ರು. ಡಾಕ್ಟರ್ ಪ್ರೇರಣಾ ಹೆಗ್ಡೆ ವಂದಿಸಿದ್ರು. ಡಾಕ್ಟರ್ ಶಿಲ್ಪಾ ಎಸ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.